ಮಂಗಳೂರಿನ ಇನ್ವೆಂಜರ್ ಟೆಕ್ನಾಲಜೀಸ್ ಬ್ಯಾನರ್ನಲ್ಲಿ ನಿರ್ಮಾಣಗೊಂಡ ಕೆ ಸತ್ಯಜಿತ್ ಪೈ ಹಾಗೂ ಕೆ ಮೋಹನ್ ಪೈ ಅವರ ನಿರ್ಮಾಣದಲ್ಲಿ ಇಮ್ಯಾಜಿನೇಷನ್ ಮೂವೀಸ್ನ ಸಂತೋಷ್ ಶೆಟ್ಟಿ ಕಟೀಲು ಇವರ ನಿರ್ದೇಶನದ ಗಂಧದ ಕುಡಿ ಚಂದನ್ವನ್ ಚಲನಚಿತ್ರಕ್ಕೆ ನವೆಂಬರ್ 25ರಂದು ಮುಂಬೈನಲ್ಲಿ ನಡೆದ ಮೂನ್ ವೈಡ್ ಚಲನಚಿತ್ರೋತ್ಸವದಲ್ಲಿ 4 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದಿವೆ. ಆಗಸ್ಟ್ ತಿಂಗಳಿನಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕೌಟುಂಬಿಕ ಚಲನಚಿತ್ರ, ಅಕ್ಟೋಬರ್ ತಿಂಗಳಿನಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಹಾಗೂ ಚಿತ್ರದ ಹಿನ್ನೆಲೆ ಸಂಗೀತಕ್ಕಾಗಿ ಪ್ರಸಾದ್ ಕೆ ಶೆಟ್ಟಿ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿಗಳನ್ನು ಪಡೆದಿದ್ದು, ಇದೀಗ ನವೆಂಬರ್ 24 ಮತ್ತು 25ರಂದು ಮುಂಬೈಯಲ್ಲಿ ನಡೆದಿರುವ ಮೂನ್ ವೈಡ್ ಫಿಲಂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸಹಿತ ಪ್ರಶಸ್ತಿಗಳ ಗೊಂಚಲನ್ನೇ ಬಾಚಿಕೊಂಡಿರುತ್ತದೆ. ಮುಂಬೈನ ಮೂನ್ ವೈಡ್ ಫಿಲಂಸ್ನವರು ಆಯೋಜಿಸಿರುವ ಮೂನ್ ವೈಡ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತದ ವಿವಿಧ ರಾಜ್ಯಗಳ, ವಿವಿಧ ಭಾಷೆಗಳ ಹಾಗೂ ವಿದೇಶಗಳ 1000ಕ್ಕೂ ಅಧಿಕ ಚಲನಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದು, ಸುಮಾರು 50 ವಿಭಾಗಗಳಲ್ಲಿ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗಿತ್ತು. ಅವುಗಳಲ್ಲಿ ಗಂಧದ ಕುಡಿ ಚಂದನ್ವನ್ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ, ಚಿತ್ರದ ನಿರ್ದೇಶನಕ್ಕಾಗಿ ಸಂತೋಷ್ ಕುಮಾರ್ ಕಟೀಲು ಅವರಿಗೆ ಅತ್ಯುತ್ತಮ ನಿರ್ದೇಶಕ ಹಾಗೂ ಚಿತ್ರದಲ್ಲಿನ ನಟನೆಗಾಗಿ ಕನ್ನಡ ಚಿತ್ರರಂಗದ ಹಿರಿಯ ನಟ ರಮೇಶ್ ಭಟ್ ಹಾಗೂ ಕಿರುತೆರೆ ನಟಿ ಜ್ಯೋತಿ ರೈ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ಜೊತೆಗೆ ಚಿತ್ರದಲ್ಲಿ ನಟಿಸಿದ ಬಾಲನಟರಾದ ಬೇಬಿ ನಿಧಿ ಸಂಜೀವ ಶೆಟ್ಟಿ, ಬೇಬಿ ಕೀಶಾ, ಮಾಸ್ಟರ್ ವಿಘ್ನೇಶ್, ಮಾಸ್ಟರ್ ಶ್ರೀಶಾ ಶೆಟ್ಟಿ, ಮಾಸ್ಟರ್ ಶ್ರೇಯಸ್ ಶೆಟ್ಟಿ, ಬೇಬಿ ಆಶ್ಲಿನ್ ಡಿಸೋಜಾ, ಬೇಬಿ ಪ್ರಣತಿ ಮೂನ್ ವೈಡ್ ಫಿಲಂಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವಿಶೇಷ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಹೀಗೆ ಹಲವು ಪ್ರಶಸ್ತಿಗಳನ್ನ ಪಡೆಯುವುದರ ಮೂಲಕ ಚಿತ್ರವು ಪ್ರದರ್ಶಿತಗೊಂಡ ಎಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆಯುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮರ್ಶಕರ ಮೆಚ್ಚುಗೆಯನ್ನ ಪಡೆದಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಚಿತ್ರವು ಅತ್ಯುತ್ತಮ ಮೂಲಕತೆ ಹಾಗೂ ಅತ್ಯುತ್ತಮ ಕಥಾ ಲೇಖಕ ವಿಭಾಗದಲ್ಲಿ ಸಂತೋಷ್ ಶೆಟ್ಟಿ ಕಟೀಲು, ಅತ್ಯುತ್ತಮ ಸಂಕಲನ ವಿಭಾಗದಲ್ಲಿ ರವಿರಾಜ್ ಗಾಣಿಗ, ಅತ್ಯುತ್ತಮ ಹಿನ್ನೆಲೆ ಸಂಗೀತ ವಿಭಾಗದಲ್ಲಿ ಪ್ರಸಾದ್ ಕೆ ಶೆಟ್ಟಿ, ಅತ್ಯುತ್ತಮ ಛಾಯಾಗ್ರಹಣ ವಿಭಾಗದಲ್ಲಿ ಸಚಿನ್ ಎಸ್ ಶೆಟ್ಟಿ ಕಾಪು, ಅತ್ಯುತ್ತಮ ದೃಶ್ಯ ಸಂಯೋಜನೆ ವಿಭಾಗದಲ್ಲಿ ಇಮ್ಯಾಜಿನೇಷನ್ ಮೂವೀಸ್ ಮಂಗಳೂರು ನಾಮನಿರ್ದೇಶನಗೊಂಡಿದ್ದು, ಬಿಡುಗಡೆ ಮುನ್ನವೇ ಸದ್ದು ಮಾಡುತ್ತಿದೆ. ಚಲನಚಿತ್ರೋತ್ಸವವು ನವೆಂಬರ್ 24 ಮತ್ತು 25ರಂದು ನಡೆದಿದ್ದು, 25ರಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚಿತ್ರದ ನಿರ್ಮಾಪಕರಾದ ಸತ್ಯೇಂದ್ರ ಪೈ, ಸಹ ನಿರ್ದೇಶಕಿ ಪ್ರೀತಾ ಮಿನೇಜಸ್, ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ, ಕನ್ನಡ ಚಿತ್ರರಂಗದ ಹಿರಿಯ ನಟ ರಮೇಶ್ ಭಟ್, ಬಾಲನಟಿ ನಿಧಿ ಸಂಜೀವ ಶೆಟ್ಟಿ, ಖಳನಾಯಕನಾಗಿ ಪಾತ್ರ ವಹಿಸಿದ ಮುಂಬಯಿಯ ಅರವಿಂದ ಶೆಟ್ಟಿ ಕೋಜಕ್ಕುಳ್ಳಿ ಪಾಲ್ಗೊಂಡು ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ V4 News 24/7 ಮಂಗಳೂರು.